ಕರಾವಳಿಯಲ್ಲಿ ಸಿಗುವಷ್ಟು ಪ್ರಮಾಣದ ಹಲಸಿನ ಹಣ್ಣು ರಾಜ್ಯದ ಬೇರೆಲ್ಲೂ ಸಿಗೋದಿಲ್ಲ. ಬಡವರ ಹಸಿವಿನ ಹಣ್ಣು ಎಂದು ಒಂದು ಕಾಲದಲ್ಲಿ ಫೇಮಸ್ ಆಗಿದ್ರೂ ಇತ್ತೀಚಿನ ದಿನಗಳಲ್ಲಿ ಈ ಹಣ್ಣನ್ನ ತಿನ್ನುವವರು ಕಡಿಮೆಯಾಗಿದ್ದಾರೆ. ಹೀಗಾಗಿ ಕರಾವಳಿಯಲ್ಲಿ ಸಿಗುವ ಹಲಸಿನ ಹಣ್ಣಿನ ಶೇಕಡಾ 50ರಷ್ಟು ವೇಸ್ಟ್ ಆಗಿ ಹೋಗುತ್ತದೆ ಅನ್ನೋದು ರಾಜ್ಯ ಕೃಷಿ ಇಲಾಖೆ ನಡೆಸಿದ ಸರ್ವೆಯಿಂದ ಬೆಳಕಿಗೆ ಬಂದಿದೆ. ಇದಕ್ಕಾಗಿ ಈ ಹಣ್ಣಿನ ಸಂಪೂರ್ಣ ಉಪಯೋಗವನ್ನ ಎಲ್ಲರೂ ಪಡೆಯುವಂತಾಗಬೇಕೆಂದು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಪಿಲಿಕುಳ ನಿಸರ್ಗಧಾಮದಲ್ಲಿ ಹಲಸಿನ ಹಬ್ಬವನ್ನು ಆಯೋಜಿಸಿ ಯಶಸ್ವಿಯಾಗಿದೆ. ಹಸಿ ಸೋಳೆ ಮಾರುವಂಥದ್ದು, ಮತ್ತು ಹಲಸಿಂದು ಪೀಸ್ ಮಾಡಿ ತುಂಡು ಮಾಡಿದಂಥ ಹಲಸಿಂದು ಹಲ್ವ, ಆಮೇಲೆ ಹಲಸಿಂದು ಸೋಳೆದು ಪುಡಿ, ಬೂಂಜಿದು ಪುಡಿ, ಆಮೇಲೆ ಚಟ್ಟಮಡಿ ಬೀಜದ್ದು, ಆಮೇಲೆ ಮುಳುಕ, ಮತ್ತು ಗೋಧಿ ಹಿಟ್ಟಿನಲ್ಲಿ ಮಾಡಿದಂತಹ ಜಾಮು, ಆಮೇಲೆ ಹಲಸಿಂದು ಹಲ್ವ ಬೇರೆ, ಆಮೇಲೆ ನೀರಿಗೆ ಹಾಕಿದ ಉಪ್ಪಿನಲ್ಲಿ ಹಾಕಿದ ಸೋಳೆ, ಹಸಿ ಸೋಳೆದುಂಟು ಮತ್ತು ಸಿಹಿ ಸೋಳೆದು ಹಾಕಿದುಂಟು, ಮತ್ತು ಹಲಸಿಂದು ಹಪ್ಪಳ, ಸಿಹಿ ಹಪ್ಪಳ, ಕಾಯಿ ಹಪ್ಪಳ, ಆಮೇಲೆ ಹಲಸಿಂದು ಮಾಂಬಳ, ಆಮೇಲೆ ಹಲಸಿಂದು ಕಟ್ಟಿಂಗ್ ಸೋಳೆ ಅಂತೇಳಿ, ಆಮೇಲೆ 30 ಐಟಮ್ ಮಾಡ್ತೇವೆ ಒಟ್ಟಿಗೆ. ಈಗ ಒಂದು ಸಾಧಾರಣ 16 ಬಗೆ ಮಾಡಿದ್ದೇವೆ ಇವತ್ತು. ಇನ್ನು ಜ್ಯೂಸ್ ಮಾಡಲಿಕ್ಕೆ ಉಂಟು, ಹಲಸಿಂದು ಪಾಯಸ ಆಗಲಿಕ್ಕೆ ಉಂಟು, ಆಮೇಲೆ ಹಲಸಿಂದು ಕಾಫಿ ಒಂದು ಆಗಲಿಕ್ಕೆ ಉಂಟು, ಆಮೇಲೆ ಹಲಸಿಂದು ಬೀಜದ್ದು ಬಾದಾಮಿ ಹಾಲು ಮಾಡಲಿಕ್ಕೆ ಉಂಟು. ಸುಮಾರು 32 ಬಗೆಯ ಹಲಸಿನ ತಳಿಗಳನ್ನ ಇಲ್ಲಿ ಪ್ರದರ್ಶನಕ್ಕಿಡಲಾಗಿತ್ತು. ಕೆಲವೊಂದು ತಳಿ ಕೇವಲ ತಿನ್ನಲು ಆದರೆ ಇನ್ನು ಕೆಲವು ವಿವಿಧ ಖಾದ್ಯಗಳ ತಯಾರಿಗೆ ಬಳಕೆಯಾಗುತ್ತದೆ. ಇಲ್ಲಿ ಹಲಸಿನ ಹಣ್ಣಿನಿಂದ 16 ಬಗೆಯ ಖಾದ್ಯಗಳನ್ನು ತಯಾರಿಸಬಹುದು ಅನ್ನೋದನ್ನ ತೋರಿಸಿಕೊಡಲಾಯಿತು. ಪ್ರಮುಖವಾಗಿ ಹಲಸಿನ ಹಣ್ಣಿನ ಜ್ಯೂಸ್, ಹಲ್ವಾ, ಜಾಮ್, ಐಸ್ ಕ್ರೀಮ್ ಹೇಗೆ ಮಾಡಬಹುದು ಅನ್ನೋದನ್ನ ತೋರಿಸಿಕೊಡಲಾಯಿತು. ವರ್ಷದ 3 ತಿಂಗಳಲ್ಲಿ ಮಾತ್ರ ಸಿಗುವ ಈ ಹಲಸಿನ ಹಣ್ಣನ್ನ ವರ್ಷ ಪೂರ್ತಿ ಸಂಸ್ಕರಿಸಬಹುದು ಅನ್ನೋದನ್ನ ತಿಳಿಸಲಾಯಿತು. ರಾಜ್ಯದ ವಿವಿಧೆಡೆಯಿಂದ ಬಂದ ವಿವಿಧ ತಳಿಗಳ ಹಲಸಿನ ಹಣ್ಣಿನ ಜೊತೆಗೆ ಗಿಡಗಳನ್ನು ಪ್ರದರ್ಶಿಸಲಾಯಿತು. 5 ವರ್ಷದಿಂದ ಪ್ರೈಸ್ ಹೊಡಿತಾ ಇದ್ದೇವೆ. ಉಡುಪಿಯಲ್ಲಿ ಕೂಡ ಪ್ರೈಸ್ ಹೊಡೆದಿದ್ದೇವೆ. ಈ ಸಾರಿ ಕೂಡ ಹೊಡಿಬೇಕನ್ನೋ ಮನಸ್ಸುಂಟು, ಗೊತ್ತಿಲ್ಲ ಅಂತ ಆಗ್ತದೆ. ಆಮೇಲೆ ವ್ಯಾಪಾರ ಇದೆ ನಮ್ಮ ಹಲಸಿನ ವ್ಯಾಪಾರ. ಸೀಸನಲ್ಲಿ ಈ ಹಲಸಿನ ಟೈಮಲ್ಲಿ ಇದು ವ್ಯಾಪಾರ, ಬೇರೆ ಟೈಮಲ್ಲಿ ಬೇರೆ ವ್ಯಾಪಾರ ತೊಂದರೆ ಇಲ್ಲ. ಇದಕ್ಕಿಂತ ಉಡುಪಿ ಒಳ್ಳೇದಿತ್ತು. ಯಾಕೆ ಹೇಳಿದರೆ ಉಡುಪಿಯಲ್ಲಿ ತುಂಬ ವ್ಯಾಪಾರ ಬಂದಿದೆ, ಮಾತಾಡಲಿಕ್ಕಿಲ್ಲ, ಮಾಡಿದ ಐಟಮ್ ಸಿಗ್ತಿರಲಿಲ್ಲ. ನಾವಲ್ಲಿ ಎಲ್ಲ ಸೊಳ್ಳೆಯಿಂದ ಎಂಥ ಐಟಮ್ ಸಿಗ್ತದೆ ಅದೆಲ್ಲ ಮಾಡಲಿಕ್ಕೆ ಕಲೀಲಿಕ್ಕೆ ಒಂದೊಂದು ಆಸೆ. ಯಾಕಂದರೆ ಎಲ್ಲ ಐಟಮ್ ಮಾಡಲಿಕ್ಕೆ ಅದೆಲ್ಲ ಯಾವ ರೀತಿ ಮಾಡಿರ್ತದೆ. ಸಿಹಿ ದೋಸೆ ಮಾಡ್ತೇವೆ. ಎಲ್ಲಿ ಪ್ಲೇಸ್ ಇಲ್ಲ, ಮತ್ತು ಜನಗಳು ಬಂದರೆ ಮಾತ್ರ ಅಲ್ವಾ. ಹಲಸಿನ ಹಣ್ಣಿನಿಂದ ಏನು ಪ್ರಯೋಜನ ಅನ್ನುವವರಿಗೆ ಇದರಲ್ಲಿ ಕ್ಯಾಲ್ಸಿಯಂ, ಐರನ್ ಇರೋದ್ರಿಂದ ಅನೇಕ ರೋಗಗಳಿಗೆ ಲಾಭದಾಯಕವಾಗಿದೆ. ಇದು ನೈಸರ್ಗಿಕವಾಗಿ ಸಿಗೋದ್ರಿಂದ ಪೌಷ್ಟಿಕಾಂಶದ ಕೊರತೆ ಇರುವ ಮಕ್ಕಳಿಗೆ ಸಹಕಾರಿಯಾಗುತ್ತದೆ ಅನ್ನೋದು ಸಂಶೋಧನೆಯಿಂದ ತಿಳಿದು ಬಂದಿದೆ. ಒಟ್ಟಿನಲ್ಲಿ ಹಲಸಿನ ಹಣ್ಣನ್ನ ಉಳಿಸಿ ಬೆಳೆಸುವ ಪ್ರಯತ್ನವನ್ನು ಜಿಲ್ಲಾಡಳಿತ ವಿವಿಧ ಇಲಾಖೆಯೊಂದಿಗೆ ಸೇರಿ ಮಾಡಿರೋದು ಸಂತಸದ ವಿಚಾರ. ಕಲಂದರ್ ಸಾಲತ್ತೂರು, ಸ್ಪಂದನ ನ್ಯೂಸ್, ಮಂಗಳೂರು.